ಇನ್ನು ಗಿರ್ಗಿಟ್ ಚಿತ್ರದ ವಿರುದ್ಧ ನ್ಯಾಯಾಲಯ ಮೆಟ್ಟಿಲೇರಿದ್ದ ನ್ಯಾಯವಾದಿಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಮತ್ತು ಅವಾಚ್ಯ ಶಬ್ದಗಳಿಂದ ಅವಹೇಳನ ಮಾಡಿದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಪೊಲೀಸ್ ಇಲಾಖೆ ಪಣ ತೊಟ್ಟಿದೆ. ಈಗಾಗಲೇ 2 ಖಾತೆಗಳನ್ನು ಸ್ತಂಭನ ಮಾಡಲಾಗಿದ್ದು, ಇನ್ನಷ್ಟು ಫೇಸ್ಬುಕ್ ಖಾತೆಗಳ ವಿರುದ್ಧ ಕ್ರಮ ಕೈಗೊಂಡು ಆರೋಪಿಗಳನ್ನು ತಕ್ಷಣ ಬಂಧಿಸಲಾಗುವುದು ಎಂದು ಸಹಾಯಕ ಪೊಲೀಸ್ ಆಯುಕ್ತ ಭಾಸ್ಕರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನ ಬಂದರು ಠಾಣೆಯಲ್ಲಿ ತಮ್ಮನ್ನು ಭೇಟಿಯಾದ ವಕೀಲರ ನಿಯೋಗಕ್ಕೆ ಅವರು ಈ ಭರವಸೆ ನೀಡಿದ್ದಾರೆ. ಈಗಾಗಲೇ ಫೇಸ್ಬುಕ್ನ ಮುಂಬೈ ಅಧಿಕಾರಿಗಳನ್ನು ಸಂಪರ್ಕಿಸಲಾಗಿದ್ದು 2 ಖಾತೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಆರೋಪಿಗಳ ಪರವಾಗಿ ಯಾವುದೇ ವಕೀಲರು ವಕಾಲತ್ತು ನಡೆಸದಿರಲು ನಿರ್ಧರಿಸಲಾಗಿದೆ ಎಂದು ವಕೀಲರ ಸಂಘ ಸ್ಪಷ್ಟಪಡಿಸಿದೆ. ಇನ್ನು ವಕೀಲರ ಸಂಘದ ನಿಯೋಗದಲ್ಲಿ ಅಧ್ಯಕ್ಷ ಎನ್ ನರಸಿಂಹ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ಎಚ್ ವಿ ರಾಘವೇಂದ್ರ, ಜಿಲ್ಲಾ ಸರ್ಕಾರಿ ವಕೀಲರಾದ ಮನೋರಾಜ್, ಹಿರಿಯ ವಕೀಲರಾದ ಎಂಪಿ ನರೋಣ್ಣ, ಸುಮಾನ ಶರಣ್, ಅದೇ ರೀತಿ ಅರುಣಾ ಬಿಪಿ, ಶ್ರೀಧರ್ ಮೊದಲಾದವರು ಉಪಸ್ಥಿತರಿದ್ದರು. ಡಿಲೇ ಆದಾಗ ಅದು ಇನ್ನೂ ಹಲವಾರು ವಿಷಯಗಳು ಎರಡರದ್ದು ಸ್ಪೆಸಿಫಿಕ್ ಆಗಿ ಕೊಟ್ಟಿರಲಿಲ್ಲ. ಸೊ ನಾವು ಅದನ್ನು ಯಾಕೆಂದ್ರೆ ಬಹಳ ಕೀಳು ಮಟ್ಟದ ಒಂದು ಕೃತ್ಯ ಆಗ್ತಾ ಉಂಟು. ನಾವು ಇಮಿಡಿಯೇಟ್ ಆಕ್ಷನ್ ಮತ್ತೇನಂದ್ರೆ ಸರ್, ಎಲ್ಲ ವಕೀಲರ ನೇವಾಗಿ ನಮ್ಮಲ್ಲಿ ಬಂದಂತೆ ನಾವು ಡಿಲೇ ಮಾಡಬಾರ್ದು ಹೇಳುವಂತ. ಯಾಕಂದ್ರೆ ಆದಷ್ಟು ಬೇಕು ಅದನ್ನು ಇದು ಮಾಡಿದಾಗ ಅವರಿಗೊಂದು ಸ್ವಲ್ಪ ಬುದ್ಧಿ ಬರ್ತಿಲ್ಲ. ಇಲ್ಲ ನಾವು ಡಿಲೇ ಆದಾಗ ಅದು ಇನ್ನೂ ಹಲವಾರು ವಿಷಯಗಳು ಅದರಲ್ಲಿ ಅಪಪ್ರಚಾರ. ಎರಡರದ್ದು ಸ್ಪೆಸಿಫಿಕ್ ಆಗಿ ಕೊಟ್ಟಿರಲಿಲ್ಲ. ಸೊ ನಾವು ಅದನ್ನು ಯಾಕೆಂದ್ರೆ ಬಹಳ ಕೀಳು ಮಟ್ಟದ ಒಂದು ಕೃತ್ಯ ಆಗ್ತಾ ಉಂಟು. ನಾವು ಇಮಿಡಿಯೇಟ್ ಆಕ್ಷನ್ ಮತ್ತೇನಂದ್ರೆ ಸರ್, ಎಲ್ಲ ವಕೀಲರ ನೇವಾಗಿ ನಮ್ಮಲ್ಲಿ ಬಂದಂತೆ ನಾವು ಡಿಲೇ ಮಾಡಬಾರ್ದು ಹೇಳುವಂತ. ಯಾಕಂದ್ರೆ ಆದಷ್ಟು ಬೇಕು ಅದನ್ನು ಇದು ಮಾಡಿದಾಗ ಅವರಿಗೊಂದು ಸ್ವಲ್ಪ ಬುದ್ಧಿ ಬರ್ತಿಲ್ಲ. ಇಲ್ಲ ನಾವು ಡಿಲೇ ಆದಾಗ ಅದು ಇನ್ನೂ ಹಲವಾರು ವಿಷಯಗಳು ಎರಡರದ್ದು ಸ್ಪೆಸಿಫಿಕ್ ಆಗಿ